ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕಡಬ ತಾಲೂಕಿನ ರೆಂಜಲಾಡಿ ಗ್ರಾಮದ ಪೇರಡ್ಕದಲ್ಲಿ ದಾಳಿಗೆ ಒಳಗಾದ ಇಮ್ಯಾನ್ಯುಲ್ ಅಸೆಂಬ್ಲಿ ಆಫ್ ಗಾಡ್ ಎಂಬ ಕ್ರೈಸ್ತ ಧರ್ಮದ ಪ್ರಾರ್ಥನಾ ಮಂದಿರಕ್ಕೆ ಎಸ್ಡಿಪಿಐ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷರು ರೈತ ಮುಖಂಡರು ಆದ ವಿಕ್ಟರ್ ಮಾರ್ಟಿಸ್ ರವರ ನೇತೃತ್ವದ ಎಸ್ಡಿಪಿಐ ನಿಯೋಗವು ಇಂದು ಭೇಟಿಯನ್ನು ನೀಡಿದೆ. ಅಲ್ಲಿನ ಧರ್ಮಗುರುಗಳಾದ ಫಾದರ್ ಜೋಸ್ ವರ್ಗೀಸ್ ಹಾಗೂ ಸ್ಥಳೀಯ ಮುಖಂಡರೊಂದಿಗೆ ಮಾತುಕತೆಯನ್ನು ನಡೆಸಿದ್ರು. ನಿಯೋಗ ಧರ್ಮ ಮಂದಿರಗಳ ಮೇಲೆ ದಾಳಿಗಳು ಮಿತಿಮೀರ್ತಾ ಇದ್ದು ಸರ್ಕಾರದ ಹಾಗೂ ಜನಪ್ರತಿನಿಧಿಗಳ ಮೌನವೇ ಇಂತಹ ಕೃತ್ಯಕ್ಕೆ ಕಾರಣ ಎಂದು ಆರೋಪಿಸಿದೆ. ಕಳೆದ ಒಂದು 2-3 ದಿವಸದಿಂದ ಯಾರೋ ಕಿಡಿಗೇಡಿಗಳು ಬಂದು ಕೇಸರಿ ಧ್ವಜವನ್ನು ಆರಿಸಿರುವಂಥದ್ದು, ಶಿಲುಬೆಯನ್ನು ತೆಗೆದು ಕೇಸರಿ ಧ್ವಜ ಆರಿಸುವಂಥದ್ದು, ಆಮೇಲೆ ಒಳಗಡೆ ಡೋರು ಒಡೆದುಬಿಟ್ಟು ಬಾಗಿಲು ಒಡೆದುಬಿಟ್ಟು ಅಲ್ಲಿ ಹನುಮನ್ನ ಫೋಟೋ ಇಟ್ಬಿಟ್ಟು ಅದಕ್ಕೆ ಊದುಬತ್ತಿ ಹಚ್ಚಿರುವಂಥದ್ದು. ಇದು ಏನು ನಮ್ಮ ಇಲ್ಲಿ ಶಾಂತವಾಗಿದ್ದಂಥ ಕಡಬ ತಾಲೂಕಲ್ಲಿ ಕೋಮುಗಲಭೆ ಆಗಬೇಕು ಅಂತಬಿಟ್ಟು ರಾಜಕೀಯ ಕಿಡಿಗೇಡಿಗಳು ಬಂದು ಇದು ಮಾಡ್ತಾ ಇರುವಂಥದ್ದು ಬಗ್ಗೆ ಭಾಳ ಸ್ಪಷ್ಟವಾಗಿ ನಮಗೆ ಇಲ್ಲಿ ತಿಳಿತಾ ಇದೆ. ಕಳೆದ ಆ ಒಂದು ಕೇಸರಿ ಹಾಕಿದ್ದಾರೆ, ಆಮೇಲೆ ಕಿಡಿಗೇಡಿಗಳು ಬಂದಿದ್ದಾರೆ ಅಂತ ಬಿಟ್ಟು ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಕೊಟ್ಟರು. ಇಲ್ಲಿ ಯಾರೋ ಒಬ್ಬರು ಹಿಂದೂ ಮುಖಂಡರು ಬಂದು ಪೊಲೀಸ್ ಕಂಪ್ಲೇಂಟೇ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಮಾಹಿತಿಯ ಕೊರತೆ ಇದೆ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಇಲ್ಲಿ ತಿಳಿತಾ ಇದೆ. ಅದಲ್ಲದೆ ನಿನ್ನೆ ಅಲ್ಲ ಮೊನ್ನೆ ದಿವಸ ಪುನಃ ಬಂದು ಇಲ್ಲಿ ಜನಗಳು ಸೇರಿಬಿಟ್ಟು ಇಲ್ಲಿ ಯಾರಾದರೂ ಇರುವಾಗ ಬಂದು ಅವರು ಮಾತಾಡಿಸ್ಬೋದಿತ್ತು. ಇಲ್ಲಿರುವಂಥ ಹೊಸ ಬಾವಿಗೆ ಹಾಕಿರುವಂಥ ಮೋಟ್ರುಗಳನ್ನು ಪಂಪ್ಸೆಟ್ಟನ್ನು ತೆಗೆದಿರುವಂಥದ್ದು, ಅದಲ್ಲದೆ ಏನು ಸರ್ಕಾರದಿಂದ ಮಾನ್ಯತೆ ಪಡೆದು ಮೀಟ್ರ್ ವಿದ್ಯುತ್ತಿಗೆ ಕನೆಕ್ಷನ್ ಕೊಟ್ಟುವಂಥ ಮೀಟ್ರನ್ನು ಸರ್ವಿಸನ್ನು ತೆಗೆದುಕೊಂಡಿರುವಂಥದ್ದು. ನಮಗೆ ಅನಿಸ್ತಾ ಇದೆ ಇಲ್ಲಿ ಏನು ಹಿಂದೂ ಮುಖಂಡರು ಬಂದಿದ್ದಾರೆ ಅವ್ರದ್ದೇ ಒಂದು ಈ ಒಂದು ಕುತಂತ್ರದಿಂದ ಅವರೇ ಮಾಡಿದ್ದಾರೆ. ಏನು ನಾನು ನ್ಯೂಸಲ್ಲಿ ನೋಡಿದೆ.